ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಎಮರ್ಜೆನ್ಸಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಉಡುಪಿ ನಗರದಲ್ಲಿ ಅನಗತ್ಯವಾಗಿ ತಿರುಗಾಡುತ್ತಿರುವವರ ಮೇಲೆ ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಅನಗತ್ಯವಾಗಿ ಓಡಾಡುತ್ತಿದ್ದ ಮಹಿಳೆಗೆ ಟ್ರಾಫಿಕ್ ಎಸ್ಐ ದಂಡ ವಿಧಿಸಿದ ಘಟನೆ ಉಡುಪಿಯ ಕ್ಲಾಕ್ ಟವರ್ ಬಳಿ ನಡೆದಿದೆ. ಮೊಬೈಲ್ನಲ್ಲಿ ಮಾತನಾಡುತ್ತಾ ಕಾರು ಚಲಾಯಿಸುತ್ತಿದ್ದ ಮಹಿಳೆಗೆ ಟ್ರಾಫಿಕ್ ಎಸ್ಐ ಎಚ್ಚರಿಸಿದ್ದಾರೆ. ಕಾರನ್ನು ಬದಿಗೆ ನಿಲ್ಲಿಸಿ ಮಾತನಾಡಲು ಟ್ರಾಫಿಕ್ ಎಸ್ಐ ಅಬ್ದುಲ್ ಖಾದರ್ ಸೂಚಿಸಿದ್ದಾರೆ. ಈ ಸಂದರ್ಭ ಮಾಡಿದ ತಪ್ಪಿಗೆ ದಂಡ ಕಟ್ಟಲು ಟ್ರಾಫಿಕ್ ಎಸ್ಐ ಸೂಚಿಸಿದಾಗ ಮಹಿಳೆ ರಸ್ತೆಯಲ್ಲೇ ನಿಂತು ಜನರನ್ನು ಸುಲಿಗೆ ಮಾಡುತ್ತಿದ್ದೀರಾ ಎಂದು ಆವಾಜ್ ಹಾಕಿದ್ದಾರೆ. ಅಲ್ಲದೆ ಪೊಲೀಸರು ನಡೆಸುತ್ತಿದ್ದ ಮೊಬೈಲ್ ಶೂಟಿಂಗಿಗೆ ಮಹಿಳೆಯಿಂದ ಆಕ್ಷೇಪ ವ್ಯಕ್ತಪಡಿಸಿದ್ದು, ಅಧಿಕಾರ ಇದೆ ಎಂದು ದುರುಪಯೋಗ ಮಾಡಬೇಡಿ ಎಂದು ಪೊಲೀಸರ ವಿರುದ್ಧ ಮಹಿಳೆ ಹರಿಹಾಯ್ದಿದ್ದಾರೆ. ಕೋವಿಡ್ ಇದ್ದರೂ ಅನಗತ್ಯವಾಗಿ ತಿರುಗಾಡುತ್ತಾ ರಸ್ತೆ ನಿಯಮ ಉಲ್ಲಂಘಿಸಿದ್ದರೆ ಸುಮ್ಮನೆ ಇರೋಲ್ಲ ಎಂದು ಎಸ್ಐ ಅಬ್ದುಲ್ ಖಾದರ್ ಮಹಿಳೆಗೆ ಫೈನ್ ಹಾಕಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ. ನಾಳೆದಲ್ಲಿ ನೀವು ಡ್ರೈವ್ ಮಾಡಿಕೊಂಡು ಮೊಬೈಲ್ನ ಯೂಸ್ ಮಾಡಿರೋದು ಸ್ಲಿಪ್ ತಗೊಳ್ಳಿ. ಸ್ಟಾಪ್ ಶೂಟಿಂಗ್ ಕರ್ನಾಟಕದ ಯಾಕೆ ಸ್ಟಾಪ್ ಶೂಟಿಂಗ್ ಮಾಡ್ತೀರಿ? ಯಾರು ನೀವು ಹೇಳೋದಕ್ಕೆ? ಗೂಗಲ್ ಪೇ ಹೇಳಿ ಸರ್, ನಿಮ್ಗೆ ದುಡ್ಡು ಕೊಟ್ಟು ಮತ್ತೆ ಹೋಗ್ತೀನಿ. ಸುಲಿಗೆ ಮಾಡೋದಂತ ನಾನು ಆಮೇಲೆ ನನಗೆ ಟೈಮ್ ಇಲ್ಲ. ಮತ್ತೆ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬೊಬ್ಬೆ ಹಾಕೋದಲ್ಲ. ನೀವು ಮಾತು ಕಡಿಮೆ ಮಾಡಿ. 3000 ಕೊಡಿ ಸರ್, ನಿಮ್ಮ ಜಿಪೇ ನಂಬರ್ ಕೊಡಿ. ನಿಮಗೆ ಫೈನ್ ಅಲ್ಲ, 3000 ಅಲ್ಲ, ಅದು ಕಟ್ಟಿ ಆಮೇಲೆ ಮಾತಾಡ್ತೇನೆ. ಏನು ಮಾತಾಡ್ತೀರಿ? ಈಗಲೇ ಮಾತಾಡಿ. ಈಗ ಇಲ್ಲ ಸರ್, ಟೈಮ್ ಇಲ್ಲ ಸರ್. ಟೈಮ್ ಇಲ್ಲ, ತುಂಬ ಕೆಲಸ ಇದೆ. ಹೌದಾ? ಅದೇ ಕಂಪನಿಗೆ ನಿಮಗೇನು ರೈಟ್ಸ್ ಇದೆ? ನಮ್ದು ತೆಗಿಬೋದು, ನಮಗೆ ರೈಟ್ಸ್ ಇದೆ. ನಮ್ದು ತೆಗಿಬೋದು, ನಮಗೆ ರೈಟ್ಸ್ ಇದೆ. ತೆಗಿಬೋದು, ನಮಗೆ ರೈಟ್ಸ್ ಇದೆ. ನಮಗೆ ರೈಟ್ಸ್ ಇದೆ. ನಿಮ್ದು ರೈಟ್ಸ್ ಇದೆ ಅಂತ ನೀವು ದುರುಪಯೋಗ ಪಡ್ಕೊಳ್ಬೇಡಿ, ಗೊತ್ತಾಯ್ತಲ್ಲ? ಅದನ್ನ ನೀವು ಮಾಡಬೇಡಿ, ಮಿಸ್ಯೂಸ್ ಮಾಡಬೇಡಿ, ನೀವು ಮಿಸ್ ಮಾಡ್ಕೊಳ್ಬೇಡಿ. ಮೊಬೈಲ್ ಡ್ರೈವಿಂಗ್ ಮಾಡ್ಕೊಂಡು ಮೊಬೈಲಲ್ಲಿ ಮಾತಾಡೋದನ್ನ ಕಡಿಮೆ ಮಾಡಿ. ಈಗಲೂ ಮಾತಾಡಿ ಮತ್ತೆ ಬೀಳ್ತಾನೆ ಫೈನು.